ಪಡುಬಿದ್ರಿ ಬೀಚ್ ಹಾಗೂ ಕಾಡಿಪಟ್ಟಣ ಪರಿಸರದಲ್ಲಿ ಶನಿವಾರ ಬೆಳಗ್ಗೆಯಿಂದ ಕಡಲ್ಕೊರೆತ ಕಾಣಿಸಿಕೊಂಡಿದ್ದು, ಪ್ರವಾಸೋದ್ಯಮ ಇಲಾಖೆಯ ಮೂಲಕ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಸಲಾಗಿರುವ ಇಂಟರ್ಲಾಕ್, ವೀಕ್ಷಣಾ ಗೋಪುರ, ಹಂಚಿನ ಹಟ್ ಮುಂತಾದ ಕಾಮಗಾರಿಗಳು ಸಮುದ್ರದೊಡಲು ಸೇರುವ ಸಂಭವವಿದೆ. ಈಗಾಗಲೇ ಹಲವಾರು ತೆಂಗಿನ ಮರಗಳು ಸಮುದ್ರದ ಪಾಲಾಗಿದ್ದು, ಇನ್ನಷ್ಟು ತೆಂಗಿನ ಮರಗಳು ಸಮುದ್ರ ಪಾಲಾಗುವುದರಲ್ಲಿ ಸಂಶಯ ಇಲ್ಲ. ಕಳೆದ ಒಂದು ವಾರದಿಂದ ಸಮುದ್ರದಲ್ಲಿ ಗಾಳಿಯ ಒತ್ತಡ ಹೆಚ್ಚಾಗಿದ್ದು, ಶನಿವಾರದಿಂದ ಈ ಭಾಗದಲ್ಲಿ ಅಬ್ಬರದ ತೆರೆಗಳು ಸಮುದ್ರದ ತೀರವನ್ನ ಅಪ್ಪಳಿಸುತ್ತಿವೆ. ಪರಿಣಾಮ ಕಡಲ್ಕೊರೆತಕ್ಕೆ ನಿರ್ಮಿಸಿದ ತಡೆಗೋಡೆಯ ಕಲ್ಲುಗಳು ಸಮುದ್ರ ಪಾಲಾಗುತ್ತಿದೆ. ಇದನ್ನು ರಕ್ಷಿಸಲು ಮರಳ ಚೀಲ ಹಾಕಲಾಗುತ್ತಿದ್ದರೂ ಸಮುದ್ರ ಪಾಲಾಗುತ್ತಿರುವುದು ಕಂಡುಬಂದಿದೆ. ಈ ಸಂದರ್ಭ ಕಾಡಿಪಟ್ಟಣ ಮಗುವೀರ ಸಭಾದ ಅಧ್ಯಕ್ಷ ಅಶೋಕ್ ಚಾಲ್ಯಾನ್ ಮಾತನಾಡಿ, ಈ ಬಾರಿಯ ಸಮುದ್ರ ಕೊರೆತ ತೀವ್ರಗೊಂಡಿದೆ. ಪಕ್ಕದಲ್ಲಿ ಸಮುದ್ರಕ್ಕೆ ಕಲ್ಲು ಹಾಕಿದ್ದರಿಂದ ಈ ಬಾರಿ ಇದು ಇನ್ನಷ್ಟು ಅಪಾಯಕ್ಕೆ ಕಾರಣವಾಗಿದೆ. ಈಗ ಗೋಣಿ ಚೀಲದಲ್ಲಿ ಮರಳನ್ನ ತಂದು ಹಾಕುತ್ತಿದ್ದಾರೆ. ಅದು ಪ್ರಯೋಜನ ಇಲ್ಲ. ಜಿಲ್ಲಾಡಳಿತ ತುರ್ತು ಕ್ರಮ ಕೈಗೊಳ್ಳದಿದ್ದರೆ ಹಾನಿಯ ಪ್ರಮಾಣ ಇನ್ನಷ್ಟು ಹೆಚ್ಚಲಿದೆ ಎಂದು ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಪಡುಬಿದ್ರಿ ಮೇನ್ ಬೀಚ್ ಅದು ನಮ್ದು. ಬ್ಲೂ ಫ್ಲಾಗಿಂದ ಮೊದಲಾದ ಬೀಚ್ ಪಡುಬಿದ್ರಿ ಮೇನ್ ಬೀಚ್ ಅದು. ಅದರ ಬದಿಯಲ್ಲಿ ಮನೆ ನಮ್ದು. ಅದು ಸಮುದ್ರ ಕೊರೆತ. ಇಲ್ಲಿ ಸಮುದ್ರ ಕೊರೆತ ಅಂದ್ರೆ ಈಗಿನ ಅಲ್ಲಿ ಬಡಗು ದಿಕ್ಕಲ್ಲಿ ಒಂದು ಬಂಡೆ ಹಾಕಿದ್ರಿಂದ ಈ ಸಮುದ್ರ ಒಂದು ಹಟ್ಟು ಮತ್ತು ಟವರು ಇಲ್ಲಿ ಹೋಗುವ ಪರಿಸ್ಥಿತಿಯಲ್ಲಿ ಇನ್ನು ಒಂದು ಫೀಟ್ ಕೂಡ ಬದಿಯಲ್ಲಿಲ್ಲ. ಅದು ಹೋಗುವ ಪರಿಸ್ಥಿತಿಯಲ್ಲಿ ನಿನ್ನೆ ಟೂರಿಸಂ ಅವರಿಗೆ ನಾನು ಮೆಸೇಜನ್ನು ಕೊಟ್ಟಿದ್ದೇನೆ, ಬಂದಿದ್ದಾರೆ. ಅದು ಬಂದು ಗೋಣಿಯನ್ನು ಇಡಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದಾರೆ. ಆ ಗೋಣಿ ಇಡುವ ಸಮಯ ಇದಲ್ಲ, ನೀರು ಏರಿಕೆ ಬರುವಾಗ ಸಮಯ ಇದಲ್ಲ. ಇದನ್ನು ಇಟ್ಟು ಏನಾದರೂ ವ್ಯವಸ್ಥೆ ಮಾಡದಿದ್ದರೆ ನಮ್ಮ ಜಿಲ್ಲಾ ಆಡಳಿತ DC ಅವರು ಈಗ ಒಂದು ಗಂಟೆಯಲ್ಲೇ ಅದು ಟವರ್ ಬಿದ್ದು ಹೋಗ್ತದೆ. ಮತ್ತು ಒಳ್ಳೆ ರೀತಿಯಲ್ಲಿ ಒಂದು ಅಂಚಿನ ಹಟ್ಟುಂಟು, ಅದು ಕೂಡ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿಯಲ್ಲಿದೆ ಸಮುದ್ರ ಕೊರತೆಯಿಂದ. ಆದಷ್ಟು ಬೇಗ ಇದನ್ನು ಮಾಡಬೇಕಂತ ನಾನು ಇಲ್ಲಿ ಸಾರ್ವಜನಿಕವಾಗಿ ನಾನು